ಸುದೀಪ್ ಸರ್ ಜೊತೆ ನಾನೊಂದು 3-4 ದಿವಸ ಸುದೀಪ್ ಸರ್ ಜೊತೆ ನನಗೆ ಶೂಟಿಂಗ್ ಇತ್ತು. ನನಗೆ ಈಗಲೂ ಆಶ್ಚರ್ಯ ಆಗ್ತದೆ, ಇದು ಕನಸ ಅಂತ. ಮತ್ತೊಂದು ವಿಶೇಷ ಅಂದರೆ ಖುಷಿ, ನಾನು ಎಷ್ಟೋ ಸಿನಿಮಾಗಳನ್ನೇ ಅಭಿನಯಿಸಿದ್ದೇನೆ, ಎಷ್ಟೋ ಸಿನಿಮಾಗಳನ್ನು ನಾನು ನೋಡಿದ್ದೇನೆ. ಆದರೆ ವಿಕ್ರಾಂತ್ ರೋಣದಲ್ಲಿ ನೋಡಿದ ಒಂದು ವಿಶೇಷ ಅಂದರೆ ಅದ್ಭುತ ಒಂದು ಸ್ವರ್ಗಲೋಕವನ್ನು, ಹೊಸ ಸ್ವರ್ಗವನ್ನು ಅಲ್ಲಿ ಸೃಷ್ಟಿ ಮಾಡಿದ್ದರು. ಬೊಂಬಾಟ್ ಸಿನಿಮಾ ಯೂಟ್ಯೂಬ್ ಚಾನಲ್ ನೋಡುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ರೈ ಕುಕ್ಕುವಳ್ಳಿ, ಮಂಗಳೂರಿನ ತುಳು ರಂಗಭೂಮಿ ಕಲಾವಿದ ಹಾಗೂ ತುಳು ಕನ್ನಡ ಚಲನಚಿತ್ರ ನಟ. ಸುಮಾರು 33 ವರ್ಷಗಳಿಂದ ತುಳು ರಂಗಭೂಮಿಯಲ್ಲಿ ಕಲಾವಿದನಾಗಿ, ನಿರ್ದೇಶಕನಾಗಿ, ಸಂಘಟಕನಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ನಾನು ದುಡಿಯುತ್ತಾ ಬಂದಿದ್ದೇನೆ. ಸುಮಾರು 4,000ಕ್ಕಿಂತಲೂ ಹೆಚ್ಚಿನ ರಂಗ ಪ್ರಯೋಗಗಳನ್ನು ನೀಡಿ ಒಂದು 300-400 ನಾಟಕಗಳನ್ನು ಮಾಡಿದ ಅನುಭವ ನನಗಿದೆ. ಪ್ರಸ್ತುತ 2010ರಲ್ಲಿ ನಾನು ಬದಿ ಸಿನಿಮಾದ ಮುಖಾಂತರ ತುಳು ಸಿನಿಮಾ ರಂಗವನ್ನು ಪ್ರವೇಶ ಮಾಡಿದೆ. ಅದನಂತರ ಸುಮಾರು 28 ತುಳು ಸಿನಿಮಾ ಹಾಗೂ ಒಂದು 15 ಕನ್ನಡ ಸಿನಿಮಾ, ಹಾಗೆಯೇ ಒಂದು 5 ಧಾರಾವಾಹಿಗಳು ಹಾಗೂ ಒಂದು 8 ಕಿರುಚಿತ್ರ ಹಾಗೂ ಆಲ್ಬಮ್ ಸಾಂಗ್ದಲ್ಲಿ ಅಭಿನಯಿಸಿದ ಒಂದು ಖುಷಿ ನನಗಿದೆ. ಈ ಖುಷಿಗೆ ಇನ್ನಷ್ಟು ಒಂದು ಹಿಮ್ಮಡಿಯಾದ ಖುಷಿ ಸಿಕ್ಕಿದ್ದು ಇತ್ತೀಚೆಗೆ. ಅದು ಒಂದು ವಿಶೇಷ ಅಂದರೆ 2 ವರ್ಷಕ್ಕಿಂತ ಮುಂಚೆ ವಿಕ್ರಾಂತ್ ರೋಣ ಎನ್ನುವ ಒಂದು ಸಿನಿಮಾದಲ್ಲಿ ನನಗೆ ಅಭಿನಯಿಸಲು ಅವಕಾಶಕ್ಕಾಗಿ ನನಗೆ ನಿರ್ದೇಶಕ ಅನೂಪ್ ಭಂಡಾರಿಯವರು ಕಾಲ್ ಮಾಡಿದರು. ತುಂಬಾ ಖುಷಿಯಾಯಿತು. ಖುಷಿಯಾದ ಕಾರಣ ಏನೆಂದರೆ, ನಾನು ಕರ್ನಾಟಕ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅಭಿಮಾನಿ. ನಾನು ಎಷ್ಟೋ ಅವರ ಸಿನಿಮಾಗಳನ್ನು ನೋಡಿ ನಾನು ಖುಷಿಪಟ್ಟವ. ನಾನು ಅಂಥ ಒಂದು ನನ್ನ ನೆಚ್ಚಿನ ನಾಯಕನ ಜೊತೆ ನಾನು ಎಷ್ಟೋ ಚಿತ್ರಮಂದಿರದಲ್ಲಿ ಅವರ ಅಭಿನಯವನ್ನು ನೋಡಿ ಖುಷಿಪಟ್ಟವ. ನಾನು ಅವರ ಜೊತೆ ತೆರೆ ಹಂಚಿಕೊಳ್ತೇನೆ ಎನ್ನುವ ಖುಷಿ ನನಗೆ ತುಂಬಾ ಖುಷಿಯಾಯಿತು. ಅದರ ನಂತರ ಮತ್ತೊಂದು ಖುಷಿ ಏನೆಂದರೆ, ನಾನು ತುಂಬ ಮೆಚ್ಚಿನ ನನ್ನ ಚಿತ್ರವೊಂದು ರಂಗೀತರಂಗ. ನಾನೊಂದು 10-12 ಸಲ ನಾನು ಆ ಸಿನಿಮಾವನ್ನು ನೋಡಿದೆ. ಅಂಥ ನಿರ್ದೇಶಕರು ನನಗೆ ಕಾಲ್ ಮಾಡಿ ನನಗೆ ಒಂದು ಅವಕಾಶ ಮಾಡಿಕೊಟ್ರು. ತುಂಬಾ ಖುಷಿಯಾಯಿತು. ಒಂದು ಕಿಚ್ಚ ಸರ್ ಮತ್ತು ಅನೂಪ್ ಭಂಡಾರಿ ಸರ್ ಅವರ ಜೊತೆ ಕೆಲಸ ಮಾಡಲು ನನಗೆ ತುಂಬ ಖುಷಿಯಾಯಿತು. ಒಪ್ಪಿಕೊಂಡು ನನಗೆ ಹೈದರಾಬಾದಲ್ಲಿ ಫಸ್ಟ್ ಶೂಟ್ ಇದ್ದಿದ್ದು. ಅಲ್ಲಿಗೆ ಹೋಗುವಾಗ ನೋಡುವಾಗ ಒಂದು ಅದ್ಭುತ ಪ್ರಪಂಚವನ್ನು ನಾನು ಅಲ್ಲಿ ನೋಡಿದೆ. ನಾನು ಎಷ್ಟೋ ಸಿನಿಮಾಗಳನ್ನೇ ಅಭಿನಯಿಸಿದ್ದೇನೆ, ಎಷ್ಟೋ ಸಿನಿಮಾಗಳನ್ನು ನಾನು ನೋಡಿದ್ದೇನೆ. ಆದರೆ ವಿಕ್ರಾಂತ್ ರೋಣದಲ್ಲಿ ನೋಡಿದ ಒಂದು ವಿಶೇಷ ಅಂದರೆ ಅದ್ಭುತ ಒಂದು ಸ್ವರ್ಗಲೋಕವನ್ನು, ಹೊಸ ಸ್ವರ್ಗವನ್ನು ಅಲ್ಲಿ ಸೃಷ್ಟಿ ಮಾಡಿದ್ದರು. ನನಗೆ ತುಂಬಾ ಖುಷಿಯಾಯಿತು. ನಾನು ಅಲ್ಲಿಯ ಸೆಟ್ಟಿಂಗ್ ಅಂದರೆ ಅದನ್ನು ನಾನು ಈಗ ಹೇಳುವುದಲ್ಲ, ನಾಳ್ದು ಬೇಗನೆ ಈ ಸಿನಿಮಾ ಬಿಡುಗಡೆಗಾಗಲಿದೆ. ಆಗ ನೋಡಿ ಅದ್ಭುತವಾಗಿ, ಇಷ್ಟರವರೆಗೆ ಯಾವುದೇ ಸಿನಿಮಾದಲ್ಲಿ ಬರದ ಒಂದು ಅದ್ಭುತ ದೃಶ್ಯ ಈ ಸಿನಿಮಾದಲ್ಲಿದೆ. ಒಂದು ವಿಶೇಷ ಅಂದರೆ, ನನಗೆ ನಿರ್ದೇಶಕರ ಕೆಲಸ, ನಾನು ತುಂಬ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ತೃಪ್ತಿ ಇದೆ. ಆದರೆ ನಮ್ಮ ಅನೂಪ್ ಭಂಡಾರಿ ಸರ್ ಅವರ ಜೊತೆ ಅಭಿನಯ ಮಾಡುವಾಗ, ಅವರ ಕೈಕೆಳಗೆ ಅಭಿನಯ ಮಾಡುವಾಗ ಅವರ ತಾಳ್ಮೆ, ನಮ್ಮ ನಿರ್ದೇಶಕರು ಹೆಚ್ಚು ಮಾತಾಡುವುದಿಲ್ಲ, ಅವರ ಕೆಲಸ ಹೆಚ್ಚು. ತುಂಬ ನಮಗೆ ಹೇಳಿಕೊಡುವ, ನಾನಂದರೆ ಒಂದು ಕರಾವಳಿಯ ಒಬ್ಬ ರಂಗ ಕಲಾವಿದ. ಇಂಥ ದೊಡ್ಡ ಒಂದು ಸಿನಿಮಾದಲ್ಲಿ ಪ್ರಪ್ರಥಮವಾಗಿ ನಾನು ಅಭಿನಯ ಮಾಡಿದ್ದು. ತುಳು ಕನ್ನಡ ಸಿನಿಮಾದಲ್ಲಿ ಮಾಡಿದ್ದೇನೆ. ಆ ಮುಖಾಂತರ ಈ ಸಿನಿಮಾದಲ್ಲಿ ಮಾಡುವಾಗ ಅವರು ಹೇಳಿಕೊಡುವ ರೀತಿ ನಮ್ಮಂಥ ಒಂದು ಹೊಸ ಕಲಾವಿದರಿಗೆ, ಅಂದರೆ ಆ ಚಿತ್ರಕ್ಕೆ ಅಂಥ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಕ್ಕೆ ನಾನು ಹೊಸಬ, ನಾನು ಇಷ್ಟರವರೆಗೆ ಮಾಡಿದ್ದಿಲ್ಲ. ಅವರು ಹೇಳಿಕೊಡುವ ಶೈಲಿ ನನಗೆ ತುಂಬಾ ಇಷ್ಟ ಆಯಿತು. ಅವರಿಗೆ ತಾಳ್ಮೆ, ಅಂದರೆ ಅವರು ಏನು ಯೋಚಿಸ್ತಾರೆ ಆ ರೀತಿ ಬರಲೇಬೇಕು ಸಿನಿಮಾ, ಅದಕ್ಕೆ ಅಷ್ಟೇ ಸಮಯ ಕೊಡ್ತಾರೆ. ಎಷ್ಟು ಬೇಕಾದರೂ ತಗೊಳ್ಬೋದು. ಅಂದರೆ ಅವರು ಹೇಳುವ ಮಾತು, ಯಾರು ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ಯಾರೂ ಕಲಿತು ಬಂದಿಲ್ಲ, ಅವರಿಗೆ ಕಲಿಯುವ ಒಂದು ಇಂಟ್ರೆಸ್ಟ್ ಬೇಕು. ಹಾಗೆ ಅಂಥ ಕಲಾವಿದರಿಗೆ ಅವರು ಕಲಿಸಿಕೊಡ್ತಾರೆ. ಅವರ ತಾಳ್ಮೆಯಿಂದಾಗಿ ನಾನು ಒಂದು 20 ದಿವಸ ನನಗೆ ಆ ಶೂಟಿಂಗ್ ಆದ ವಿಷಯವೇ, ಅಂದರೆ ಎಷ್ಟು ದಿನ ಹೋಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅಷ್ಟು ಸಲೀಸಾಗಿ ನನಗೆ ಆ ಸಿನಿಮಾ ತಂಡದೊಟ್ಟಿಗೆ ಒಗ್ಗಿಕೊಳ್ಳಲು ಖುಷಿಯಾಯಿತು. ಮತ್ತು ಸುದೀಪ್ ಸರ್ ಜೊತೆ ನಾನೊಂದು 3-4 ದಿವಸ ಸುದೀಪ್ ಸರ್ ಜೊತೆ ನನಗೆ ಶೂಟಿಂಗ್ ಇತ್ತು. ಅದು ಅದ್ಭುತ. ಅಂದರೆ ಪ್ರಪ್ರಥಮವಾಗಿ ಕೇರಳದಲ್ಲಿ, ಹೈದರಾಬಾದಲ್ಲಿ ಅವರ ಜೊತೆ ನನಗೆ ಸಿಕ್ಕಿದ್ದು ಶೂಟಿಂಗ್ಗೆ ಅವಕಾಶ. ಆವಾಗ ನಾನು ಅವರನ್ನು ನೋಡುವಾಗ, ನಾನು ಸಿನಿಮಾದಲ್ಲಿ ಅವರನ್ನು ನೋಡಿದ್ದು. ಅವರನ್ನು ಇದು ವೈಯಕ್ತಿಕವಾಗಿ
ಪರಸ್ಪರ ಭೇಟಿಯಾಗಿದ್ದು ಆ ಸಿನಿಮಾದಲ್ಲಿ ನನಗೆ ಆಶ್ಚರ್ಯ ಆಯಿತು. ಅಂಥ ಒಂದು ಕಲಾವಿದನ ಜೊತೆ ನನಗೆ ತುಂಬಾ ಹೆದರಿಕೆಯೂ ಆಯಿತು. ನಾವು ಎಷ್ಟೋ ನಾಟಕ ಮಾಡಿರಲಿ, ಎಷ್ಟೋ ಸಿನಿಮಾ ಮಾಡಿರಲಿ, ಅಂಥ ಜೊತೆ ಅಂಥ ಒಂದು ಲೆಗೆಂಡ್ ಆರ್ಟಿಸ್ಟ್ ಜೊತೆ ಮಾಡೋದು ಪ್ರಪ್ರಥಮ. ಅಂಥ ಒಂದು ಅಂದರೆ ಕೇವಲ ಸುದೀಪ್ ಸರ್ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಭಾರತ ಚಿತ್ರರಂಗದ ಒಬ್ಬ ದೊಡ್ಡ ಕಲಾವಿದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಹೆಸರಿದೆ. ಅಂಥ ಕಲಾವಿದನ ಜೊತೆ ನನ್ನಂಥ ಒಬ್ಬ ಸಾಮಾನ್ಯ ಕಲಾವಿದನಿಗೆ ಅವಕಾಶ ಸಿಕ್ಕಿದ್ದು, ಅವರ ಜೊತೆ ಅಭಿನಯಿಸಿದ್ದು ನನಗೆ ತುಂಬಾ ಖುಷಿಯಾಯಿತು. ಅಂದರೆ ಅವರು ಹೇಳಿಕೊಡು ನಮ್ಮ ಸಹ ಕಲಾವಿದರಿಗೆ ಏನು ಅವರು ಒಬ್ಬರು ಹೊಸ ಕಲಾವಿದರು ಹಾಗೇನೆಲ್ಲ ನೋಡಿಲ್ಲ, ಅವರು ಸಹ ಹೇಳಿಕೊಡ್ತಾರೆ ಹಾಗೆ ಮಾಡಿ ಹೀಗೆ ಮಾಡಿ. ನನಗೆ ಖುಷಿಯಾಯಿತು. ಮತ್ತೊಂದು ವಿಶೇಷ ಅಂದರೆ ಖುಷಿ, ನಾನು ತುಳು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದೇನೆ 2 ಭಾಷೆಗಳಲ್ಲಿ. ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಮಾಡಿ ಪ್ರಥಮ ಬಾರಿಗೆ ನಾನು ಬಹುಭಾಷಾ ನಟ ಆಗಿದ್ದೇನೆ ಅನ್ನಲು ನನಗೆ ಖುಷಿಯಾಗಿದೆ. ಅಂದರೆ ತುಳು ಕನ್ನಡದಲ್ಲಿ ಮಾಡಿದ್ದೇನೆ, ಅದರ ನಂತರ ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು, ಮಲಯಾಳ ಇಂಥ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳಲ್ಲಿ ಏಕಕಾಲದಲ್ಲಿ ಮಾಡುವ ಯೋಗವನ್ನು ನನಗೆ ಅನೂಪ್ ಸರ್ ಕೊಟ್ಟರು. ಅದಕ್ಕೆ ನಾನು ನಿಜವಾಗಿಯೂ ಅವರಿಗೆ ಆಭಾರಿಯಾಗಿದ್ದೇನೆ. ಅಂದರೆ ಈಗಲೇ ರಿಲೀಸ್ ಆಗೋದಕ್ಕಿಂತಲೇ ಮುಂಚೆನೇ ವಿಕ್ರಾಂತ್ ರೋಣ ದೊಡ್ಡದೊಂದು ಸೌಂಡ್ ಮಾಡ್ತಿದೆ. ನೀವು ನೋಡಿರ್ಬೋದು, ರಾ ರಾ ರಕ್ಕಮ್ಮ ಅನ್ನೋ ಒಂದು ಆಡಿಯೋ ಸಾಂಗ್ ರಿಲೀಸ್ ಆಯಿತು. ಈಗ ಆ ರಾ ರಾ ರಕ್ಕಮ್ಮ ಹಾಡನ್ನು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಸಹ ರೀಲ್ಸ್ ಮಾಡಿ ಅಷ್ಟು ಪ್ರೋತ್ಸಾಹ ಕೊಡ್ತಾರೆ. ಅಂದರೆ ಆ ಹಾಡು ಅದು ಅಂದರೆ ಅದರ ಸಾಹಿತ್ಯ ಬರೆದವರು ಅನೂಪ್ ಸರ್. ಆ ಹಾಡು ಅಷ್ಟು ಸೊಗಸಾಗಿ ಮೂಡಿ ಬಂತು. ಅದರಲ್ಲಿ ಕಿಚ್ಚ ಸರ್ ಹಾಗೂ ಜಾಕ್ಲಿನ್ ಫೆರ್ನಾಂಡಿಸ್ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅದೊಂದು ಹಾಡು ಹೊಸ ಅಲೆಯನ್ನು ಸೃಷ್ಟಿಸ್ತದೆ. ಅಂದರೆ ಸೂಪರಾಗಿ ಬಂದಿದೆ. ಎಲ್ಲಿ ನೋಡಿ ವಾಟ್ಸಪ್ಪು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದನ್ನು ತೆಗೆದು ನೋಡಿದರೂ ರಾ ರಾ ರಕ್ಕಮ್ಮ ರೀಲ್ಸ್ ಇದ್ದೇ ಇರ್ತದೆ. ಆದ್ದರಿಂದ ರಿಲೀಸ್ ಆಗುವುದಕ್ಕಿಂತ ಮುಂಚೆ ಇಷ್ಟು ಸದ್ದು ಮಾಡುವ ಈ ಸಿನಿಮಾ ಖಂಡಿತವಾಗಿಯೂ ರಿಲೀಸ್ ಆದ ನಂತರನೂ ನಮ್ಮ ನಿರೀಕ್ಷೆಯನ್ನು ಖಂಡಿತ ಹುಸಿ ಮಾಡುವುದಿಲ್ಲ. ಖಂಡಿತವಾಗಿ ಸಿನಿಮಾ ಯಶಸ್ವಿ ಆಗ್ತದೆ. ಸಿನಿಮಾ ಸೂಪರ್ ಹಿಟ್ ಇದೆ, ಸೂಪರಾಗಿದೆ. ನೋಡಿ ಸಿನಿಮಾವನ್ನು ಪ್ರೋತ್ಸಾಹಿಸಿ. ಈಗಾಗಲೇ 3 ಹಾಡುಗಳನ್ನು ರಿಲೀಸ್ ಮಾಡಿದ್ದಾರೆ. ಯಶಸ್ವಿಯಾಗಿ ಬಂದಿದೆ, ಸೂಪರಾಗಿದೆ ಹಾಡುಗಳು, ಎಲ್ಲರೂ ಕೇಳುವಂಥ ಒಂದು ಹಾಡುಗಳು. ಸುಂದರವಾದ ಸಾಹಿತ್ಯ, ಸಂಗೀತ, ಗಾಯನ ಎಲ್ಲ ಅದ್ಭುತವಾಗಿದೆ. ಹಾಗೆ ಈಗ ಈ ಸಿನಿಮಾದಲ್ಲಿ ನಾನು ಅಭಿನಯ ಮಾಡುವಾಗ ಸುದೀಪ್ ಸರ್ ಇದ್ದರು, ಹಾಗೆಯೇ ನಿರೂಪ್ ಸರ್ ಇದ್ದರು. ಬೇರೆ ಬೇರೆ ಘಟಾನುಘಟಿ ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ. ಅವರ ಜೊತೆ ಅಭಿನಯ ಮಾಡುವಾಗ ನನಗೆ ತುಂಬಾ ಖುಷಿಯಾಯಿತು. 1-2 ದಿವಸ ನಮಗೇನೋ ನರ್ವಸ್ ಆಗಿತ್ತು. ಅದ ನಂತರ ನಾನು ಆ ಸಿನಿಮಾ ತಂಡಕ್ಕೆ ಒಗ್ಗಿಕೊಂಡೆ. ನನಗೆ ತುಂಬಾ ಖುಷಿಯಾಯಿತು. ಎಲ್ಲರೂ ಒಂದು ಮನೆಯವರಾಗಿ ನಮ್ಮ ಆ ಸಿನಿಮಾದಲ್ಲಿ ಅಭಿನಯ ಮಾಡುವಾಗ ಒಂದು ಮನೆಯವರಾಗಿ ನಾವು ಎಲ್ಲರೂ ಜೊತೆಗೂಡ್ತಿದ್ದೆವು. ತುಂಬಾ ಖುಷಿಯಾಯಿತು ಆ ಸಿನಿಮಾದ ಜೊತೆ ನಾನು ಅಭಿನಯ ಮಾಡಿದ್ದಕ್ಕೆ. ನನ್ನಂಥ ಒಂದು ಕಲಾವಿದನಿಗೆ ಅಂಥ ಸಿನಿಮಾ ಬರ್ತದೆ ಅಂತ ನಾನು ಕನಸಿನಲ್ಲೂ ಭಾವಿಸಿಲ್ಲ. ಅಂದರೆ ನಾನು ಅಂಥ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಾನು ಮಾಡ್ತೇನೆ ಅಂತ ನಾನು ಭಾವಿಸಿರಲೇ ಇಲ್ಲ. ಅದು ಸುದೀಪ್ ಸರ್ ಜೊತೆ ಅಭಿನಯಿಸ್ತೇನೆ ಅಂತ ನಾನು ಕನಸಲ್ಲೂ ಎನಿಸಿಲ್ಲ. ನನಗೆ ಈಗಲೂ ಆಶ್ಚರ್ಯ ಆಗ್ತದೆ, ಇದು ಕನಸ ಅಂತ. ಆದರೆ ಕೆಲವು ಸಲ ನೋಡುವಾಗ ಕನಸು ಕನಸಲ್ಲ, ಏನೋ ನಾನು ಮಾಡಿದ ಇಷ್ಟರವರೆಗಿನ ರಂಗಭೂಮಿ ಆಗಲಿ, ಸಿನಿಮಾ ರಂಗದ ಸೇವೆಯ ಭಾಗ್ಯದಿಂದ ಈ ಸಿನಿಮಾ ನನಗೆ ಸಿಕ್ತು ಅಂತ ಹೇಳೋಕ್ಕೆ ನಾನು ಖಂಡಿತವಾಗಿಯೂ ಹೆಮ್ಮೆ ಪಡ್ತೇನೆ, ಖುಷಿ ಪಡ್ತೇನೆ. ಈಗ ಒಂದು ಹೇಳ್ತೀನಿ, ಈ ಸಿನಿಮಾವನ್ನು ಅನೂಪ್ ಭಂಡಾರಿ ಸರ್ ಅವರು ಅತ್ಯುತ್ತಮವಾಗಿ ಮಾಡಿದ್ದಾರೆ. ಒಂದು ಸುಂದರವಾದ ಅಡುಗೆ ರೆಡಿ ಮಾಡಿದ್ದಾರೆ ಅವರು. ಈ ಅಡುಗೆಯನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಜುಲೈ 28ಕ್ಕೆ ಆ ಅಡುಗೆಯನ್ನು ಬಡಿಸ್ತಾರೆ. ಎಲ್ಲ ವಿಶ್ವಾದ್ಯಂತ ಬಡಿಸ್ತಾರೆ. ಇದು ಈ ಸಿನಿಮಾ ಕೇವಲ ಕರ್ನಾಟಕದ ಅಲ್ಲ, ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದಲ್ಲಿ ಬಿಡುಗಡೆಯಾಗಲಿದೆ. ವಿಶ್ವದಾದ್ಯಂತ ಈ ಸಿನಿಮಾವನ್ನು ಬಿಡುಗಡೆ ಮಾಡ್ತಾರೆ. ಆಗ ವಿಶ್ವದಾದ್ಯಂತ ಒಂದು ಉತ್ತಮವಾದ ಭೋಜನವನ್ನು ರೆಡಿ ಮಾಡಿದ್ದಾರೆ. ಎಲ್ಲ ವಿಶ್ವದಾದ್ಯಂತದ ಎಲ್ಲ ಸಿನಿಮಾ ಪ್ರಿಯರು ಉಣ್ಣಲಿದ್ದಾರೆ. ಆದ್ದರಿಂದ ಆವತ್ತು ನೀವು ಆ ಸಿನಿಮಾವನ್ನು ನೋಡಿ ಖಂಡಿತವಾಗಿಯೂ ನಿಮ್ಮ ನಿರೀಕ್ಷೆ ಸುಳ್ಳಾಗುವುದಿಲ್ಲ. ಅಂದರೆ ನಾನು ಅದರಲ್ಲಿ ಕಲಾವಿದನಾಗಿ ಅಭಿನಯಿಸಿ ನನಗೆ ಆದ ಅನುಭವವನ್ನು ನಾನು ಹೇಳ್ತೇನೆ. ಮತ್ತೊಂದು ವಿಶೇಷವಾಗಿ ವಿಲಿಯಂ ಡೇವಿಡ್ ಇವರ ಕ್ಯಾಮರಾ ಕೈಚಾಲಕ ಅದ್ಭುತವಾಗಿತ್ತು. ಟೋಟಲಿ ಇದೊಂದು ಅದ್ಭುತವಾದ ಒಂದು ದೊಡ್ಡ ತಂಡ,
ದೊಡ್ಡ ತಂಡ ಮಾಡಿದ ಒಂದು ಸಿನಿಮಾ. ಆದರೆ ನನಗೊಂದು ಮತ್ತೊಂದು ಖುಷಿ ಅಂದರೆ, ನಾನು ಈ ಸಿನಿಮಾದಲ್ಲಿ ಅಭಿನಯಿಸಿ ಬರುವಾಗ, ನಾನು ವಿಕ್ರಾಂತ ಋಣದಲ್ಲಿ ಮಾಡಿದ್ದೇನೆ ಅಂತ ನನಗೆ ಗೊತ್ತಾದ ನಂತರ ನನ್ನ ಕುಟುಂಬದಲ್ಲಿ ಆಗಲಿ, ಫ್ರೆಂಡ್ ಸರ್ಕಲ್ ಆಗಲಿ, ಊರಲ್ಲಿ ಆಗಲಿ ನನಗೆ ಸಿಕ್ಕಿದ ಇಷ್ಟರವರೆಗೆ ನಾನು ಎಷ್ಟು ರಂಗಭೂಮಿಯಲ್ಲಿ ಇಷ್ಟು 34 ವರ್ಷ ಸೇವೆ ಮಾಡಿದರೆ ಅದಕ್ಕಿಂತಲೂ ದುಪ್ಪಟ್ಟಾಗಿ ನನಗೆ ಈ ಒಂದು ಗೌರವ ಸಿಕ್ಕಿದೆ. ಎಲ್ಲರೂ ಕೇಳ್ತಾರೆ ಯಾವಾಗ ರಿಲೀಸು ಅಂತ, ಖುಷಿ ಆಗ್ತದೆ. ಮತ್ತೊಂದು ವಿಷಯ ಅಂದರೆ, ಮೋಷನ್ ಪೋಸ್ಟರಲ್ಲಿ ಒಂದು ಬಿಡುಗಡೆ ಮಾಡುವಾಗ ಅದರಲ್ಲಿ ಒಂದು ಫೋಟೋ ನನ್ನದಿತ್ತು. ಅದನ್ನು ನೋಡಿದ ನಂತರ ನನಗೆ ಅಂತೂ ತುಂಬಾ ಖುಷಿಯಾಯಿತು. ಎಲ್ಲರೂ ಅದರಲ್ಲಿ ನೀವಿದ್ದೀರಾ. ಈಗ ಒಟ್ಟಾರೆಯಾಗಿ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೇಳ್ತಾರೆ ಯಾವಾಗ ರಿಲೀಸ್. ಅದ್ರ ಕೇಳುವಾಗ ನನಗೆ ತುಂಬ ಖುಷಿ ಆಗ್ತದೆ. ನನ್ನಂಥ ಒಬ್ಬ ಕಲಾವಿದನು ಇದರಲ್ಲಿ ಅಭಿನಯಿಸಿದ್ದಕ್ಕೆ ಸಾರ್ಥಕ ಆಯಿತು. ನಿಜವಾಗಿಯೂ ಎಲ್ಲರೂ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಸಿನಿಮಾ ಜುಲೈ 28ಕ್ಕೆ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ಎಲ್ಲರೂ ನೋಡಿ, ಹರಸಿ, ಆಶೀರ್ವದಿಸಿ. ನಮಸ್ಕಾರ.